ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಸಾ ಪ ಸಾ ನಿರಿ ಸನಿ ದ ಬ ಗ ಮ ರ ಬ ಬ ಗ ರಿ ರೇ ಮ ರಿ ಸ ಗ ರಿ ಸನಿ ದ ಬ ಮ ರಿ ದ ಬ ದ ಬ ಗ ಗ ಪ ಗ ಗ ರಿ ಗ ರಿ ಸರಿ ಸರಿ ಸನಿ 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 ದ ನಿ ದ ನಿ ದ ಪ ರಿ ಸರಿ ಸನಿ 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 ದ ನಿ ದ ನಿ ದ ಪ ದ ಮ ಪ ಪ ದ ನಿ ಸ ಪ ಮ ಪ ಪ ದ ದ ನಿ ನಿ ಸ ಸ ಪ ಮ ಪ ಪ ಪ ದ ದ ನಿ ನಿ ಸ. ಯಾವ್ದು ಹಾಡು ಹಾಡ್ತೀರಾ ಸರ್ ನಾನು ಪ್ಯಾರಿಸ್ ಪ್ರಣಯ ಚಿತ್ರದಿಂದ ಓಕೆ ಹಾಡಿ ಕೃಷ್ಣ ನೀ ಬೇಗನೆ. ಓಕೆ ಓಕೆ ಹಾಡಿ ಹಾಡಿ. ಕೃಷ್ಣ ನೀ ಬೇಗನೆ ಬಾರು, ಶ್ರೀ ಕೃಷ್ಣ ನೀ ಬೇಗನೆ ಬಾರೋ, ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು, ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು, ವಾಸುದೇವ ವೇಣುಗೋಪಾಲ ಕೃಷ್ಣ ಬಾ ನೀ ಬೇಗ ಬಾ. ನೀವು ಚೆನ್ನಾಗಿ ಹಾಡ್ತೀರಾ, ವಾಯ್ಸ್ ಚೆನ್ನಾಗಿದೆ. ಶ್ರುತಿ ಸ್ವಲ್ಪ ಜಾಗದಲ್ಲೆಲ್ಲ ಹೋಗ್ತಾ ಇದೆ, ಅಂದರೆ ಗೊತ್ತಾಗಲ್ಲ, ಅದು ಕಾಮನ್ ಆಡಿಯನ್ಸ್ ಗೊತ್ತಾಗಲ್ಲ, ನಮಗೂ ಗೊತ್ತಾಗುತ್ತೆ. ಧರ್ಮೋದ ಸಾದಿಡು ನಡತದು ನಿಷ್ಠೆಡು ಬದುಕುಲಯ, ಈ ನಿಷ್ಠೆಡು ಬದುಕುಲಯ, ಕರ್ಣಿಕದಿಂಜಿನ ದೈವ ಉಂತಿನ ನೆಲ ಒಂದು. ಓಕೆ ಸತೀಶ್, ಚೆನ್ನಾಗಿದೆ. ಎಲ್ಲೋ ಜಿನುಗಿರುವ ನೀರು, ಎಲ್ಲೋ ಜರಿಯಾಗಿ ಹರಿದು, ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು, ಎಲ್ಲೋ ರವಿ ಬರುವ ಸಮಯ, ಎಲ್ಲೋ ಹೂವರಳೋ ಸರಸ, ಎಲ್ಲೋ ಚಿಲಿಪಿಲಿಯ ಭಾವವು, ಮುಂಜಾನೆ ಮಂಜು ಹನಿ ಭೂಮಿಲಿ ತಂಪಾಗಿ ತೀಡಿರುವ ಪ್ರೇಮ, ಕೆಂಪಾದ ಕಿರಣ ತುಸು ಹಾಯಾಗಿ ಭೂಮಿ ಮುತ್ತಿಟ್ಟಾಗಿ ಗುಟ್ಟು ಪ್ರೇಮ. ಹೇ ಮೇರಾ ದಿಲ್ ಪ್ಯಾರ್ ಕಾ ದೀವಾನಾ, ದೀವಾನಾ ದೀವಾನಾ ಪ್ಯಾರ್ ಕಾ ಪರವಾನಾ, आता है मुझको प्यार में जल जाना, मुश्किल है प्यारे तेरा बच के जाना. ಓಕೆ ನೈಸ್. ಸ್ವಲ್ಪ ಒಂದು ಮೆಲೋಡಿ ಒಂದು 2 ಲೈನ್ ಹಾಡ್ಬೋದಾ? ನೀನಾದೆ ಬಾಳಿಗೆ ಜ್ಯೋತಿ, ನಾ ಕಂಡಿ ಕಾಣದ ಪ್ರೀತಿ, ನೀನಾದೆ ಬಾಳಿಗೆ ಜ್ಯೋತಿ, ನಾ ಕಂಡಿ ಕಾಣದ. ಥ್ಯಾಂಕ್ ಯು. तेरी खुशबू और तेरी सांसें, कतरा कतरा सब भुलाएंगे, सिलवटें जो तुमने छोड़ी है, धीरे धीरे सब मिटाएंगे, काटने को इतनी लंबी उम्र आगे है, जाने किसके पीछे तू बेवजह भागे है. ಏನು ಹೆಸರು? ಪ್ರವೀಣ್, ಪ್ರವೀಣ್. ಎಲ್ಲಿಂದ ಬಂದ್ರಿ? ಮಂಗಳೂರು. ಒಂದು ಒಳ್ಳೆ ಹಾಡು ಹಾಡಿ ಈಗ. ಮೇರಿಯ ಬೇಡವೋ ಮೇರೆಯ ಬೇಡವೋ ಮನುಜ, ಅಂತರಾಳದ ಅಂಕೆ ಮೀರಿ ಕೊಂಕು ಬೇಗಿದೆ, ಸುಂಕ ಕಾದಿದೆ. ಪ್ರವೀಣ್, ಚೆನ್ನಾಗಿ ಹಾಡ್ತೀರಿ ನೀವು, ಚೆನ್ನಾಗಿದೆ. ನಿಮ್ಮ ಮಾಡ್ಯುಲೇಷನ್ ಚೆನ್ನಾಗಿದೆ, ಸಿಂಗಿಂಗ್ ಸ್ಟೈಲ್ ನನಗೆ ಇಷ್ಟ ಆಯಿತು. ಓಕೆ, ಇದನ್ನು ಹಾಗೆ ಕ್ಯಾರಿ ಮಾಡ್ಕೊಂಡು ಹೋಗಿ, ಮೇ ಬಿ ಸೆಲೆಕ್ಟ್ ಆದರೆ ನೆಕ್ಸ್ಟ್ ರೌಂಡಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು. ಮಾಡ್ತೀರಾ? ಮಾಡ್ತೀವಿ. ಏನು ಕೆಲಸ ಮಾಡ್ತೀರಿ? ಇದು ಎಲ್ಲ ಕಲ್ಲಿ ಹಾಸ್ಪಿಟಲ್. ಓಕೆ ಓಕೆ, ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ. ವಾಯ್ಸ್ ಚೆನ್ನಾಗಿದೆ, ಸಿಂಗಿಂಗ್ ಟ್ಯಾಲೆಂಟು ಚೆನ್ನಾಗಿದೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಲೋ ಪ್ರಶಾಂತ್, ನಮಸ್ಕಾರ ಸರ್. ಎಲ್ಲಿಂದ ಬಂದ್ರಿ? ಮಂಗಳೂರು. ಓಕೆ, ಏನು ಹಾಡ್ತೀರಿ? ವಂಶಿ ಚಿತ್ರದಿಂದ ಆಕೆ ತಿರಿ ಬಾಹೋ. ಓಕೆ, ಹಾಡಿ, ಚೆನ್ನಾಗಿ ಹಾಡಿ. आके तेरी बाहों में हर शाम लगे सिंदूरी, आके तेरी बाहों में हर शाम लगे सिंदूरी,
मेरे मन को महकाए, मेरे मन को महकाए, तेरे मन की कस्तूरी आके ಎಸ್ तेरी. ಎಸ್ 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 ತುಂಬ ಚೆನ್ನಾಗಿದೆ. ನಿಮ್ಮಲ್ಲಿ ಕೂಡ ತುಂಬ ಅದ್ಭುತವಾದಂಥ ಟ್ಯಾಲೆಂಟ್ ಇದೆ. ಚೆನ್ನಾಗಿ ಹಾಡ್ತೀರಿ. ಫಾಸ್ಟ್ ಸಾಂಗ್ 2 ಲೈನ್. ಏ ನನಗಾಗಿಯೇ ಹ ನಿನ್ನಂದವು, ನಿನಗಾಗಿಯೇ ಹ ಈ ಜನ್ಮವು, ಮರೆಬೆನಿ ಚಿನ್ನ ನ ಬಿಡುಬೆನಿ ನಿನ್ನ ಚೆನ್ನಾಗಿದೆ, ಚೆನ್ನಾಗಿದೆ. ಎಲ್ಲರೂ. ಚೆನ್ನಾಗಿ ಹಾಡ್ತೀರ ಅದನ್ನು. ಬ್ಯೂಟಿಫುಲ್ ಬ್ಯೂಟಿಫುಲ್. ಚೆನ್ನಾಗಿ ಹಾಡಿದ್ದಕ್ಕೆ ನಿಮಗೆ ಚೆನ್ನಾಗಿ ಒಂದು ಸನ್ಮಾನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಬನ್ನಿ ಬನ್ನಿ ಬನ್ನಿ, ಬಗ್ಬೇಕು. ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದ ಹೊನ್ನ ಚರಿತ್ರೆಯಲ್ಲಿ ಹಂಪಿಯ ಗುಡಿ, ಹಂಪಿಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಫಸ್ಟ್ ಲೈನ್ ಏನು ಹಾಡಿದ್ರಿ ಹೇಳಿ? ಅದು ಫಸ್ಟ್ ಲೈನ್ ಏನು ಭೂರಮೆ ಹೇಳಿ? ಫಸ್ಟ್ ಲೈನ್ ಹೇಳಿ. ಕೇಳಿಸದೆ ಕಲ್ಲು ಕಲ್ಲಿನಲಿ, ಕಲ್ಲಿರಲಿನ ಕಲ್ಲಿನಲ್ಲಿನ ಏನು? ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ. ಎಲ್ಲ ಕಡೆ ಸ್ವಲ್ಪ ಲಿರಿಕ್ಸ್ ಕಡೆ ಗಮನ ಕೊಡಿ. ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದೆ, ಸ್ವಲ್ಪ ಪ್ರಾಕ್ಟೀಸು ಜಾಸ್ತಿ ಮಾಡಿ. ಹಾಡ್ತೀರಿ ಚೆನ್ನಾಗಿ ಅಲ್ವಾ? ಸ್ವಲ್ಪ ಆ ಕಡೆ ಈ ಕಡೆ ಹೀಗೆ ಆಗ್ತಾ ಇದೆ ಸಿಂಗಿಂಗ್ ಅಷ್ಟೇ. ಗುಡ್ ವಾಯ್ಸ್ ಬಗ್ಗೆ ಗುಡ್. ಕೇರ್ ತಗೊಳ್ಳಿ ಸ್ವಲ್ಪ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ರಾಧಾಕಾಂತ್ ಅವರಲ್ವಾ? ಹೌದು ಮೇಡಮ್. ಎಲ್ಲಿಂದ ಬರ್ತಿದ್ದೀರಾ? ಮಂಗಳೂರಿಂದ. ಮಂಗಳೂರು. ಯಾವ ಹಾಡು ಹಾಡ್ತೀರಾ ಸರ್? ನಾನು ಸೊಗಸಗೌರ ಚಿತ್ರದಿಂದ ಚಂದಿರನಿಲ್ಲದ ಒಂದು ಹಾಡನ್ನು ಆಲ್ ದ ವೆರಿ ಬೆಸ್ಟ್ ಸರ್. ಚರಣದಿಂದ ಹಾಡಲ. ಖಂಡಿತ ಸರ್, ನಮ್ಗೆ ನಿಮ್ಮ ವಾಯ್ಸ್ ತೋರಿಸ್ಬಿಡಿ ಅಷ್ಟೇ. ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ, ಮತ್ತೆ ಹಗಲುಗಳೆಲ್ಲ ದುಃಖದ ನೆನಪುಗಳಾಗಿ, ಪಾಪದ ಎತ್ತಿನ ಬಂಡಿಯ ಚಕ್ಕಡಿಯಾಗಿ, ಈ ಕಾಲವೆಂಬ ಕೈಯಲ್ಲಿ ತಕ್ಕಡಿಯಾಗಿ ಬಾಳೋದೇ ಇಲ್ಲಿ ದಿನ ದಿನಕ್ಕೂ ಕಥೆಗಳಾಗಿ ಕಾಣುತ್ತಮ್ಮ. ಮನುಷ್ಯನಾಸೆಗಳೇ ವ್ಯಥೆಗಳಾಗಿ ಉರಿಯುತ್ತಮ್ಮ. ವಿಧಿಯ ಆಟ ಹುಡುಗಾಟ, ಹೆತ್ತವನೆದೆಯಲ್ಲಿ ಬೆಂಕಿಯ ಊಟ, ಚಂದಿರನಿಲ್ಲದ ಆ ಬಾನಿನಲ್ಲಿ ಎಸ್, ಬೆಳಕು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸಿಂಗಿಂಗ್ ನಿಮ್ಮದು. ಎಲ್ಲೆಲ್ಲಿ ಹಾಡ್ತಾ ಇದ್ದೀರಾ? ಹಾಡ್ತೇನೆ. ಪ್ರೋಗ್ರಾಮ್ಸ್ಗಳಲ್ಲಿ ಹಾಡ್ತೀರಾ? ಕೆಲವು ಸರ್ತಿ ಸಿ ಡಿನಲ್ಲಿ ಹಾಡ್ತೀರಾ? ರೆಕಾರ್ಡಿಂಗ್ಸ್ಗಳಲ್ಲಿ? ಇಲ್ಲ ಸರ್. ಚೆನ್ನಾಗಿದೆ ರೆಕಾರ್ಡಿಂಗ್ ವಾಯ್ಸ್ ನಿಮ್ಮದು, ತುಂಬ ಚೆನ್ನಾಗಿದೆ. ಗುಡ್, ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು. முன்பேவா என்னன்பேவா கூடவா உயிரேவா முன்பேவா என் அன்பேவா பூப்புவாய் பூப்புவா நானா கேட்டேன் என்னை நானே நானியா நெஞ்சம் சொன்னதே முன்பேவா என் அன்பேவா ಕೂಡವಾ ಉಯಿರೇವಾ. ಥ್ಯಾಂಕ್ ಯು ವೆರಿ ಮಚ್. ಯಾವುದಾದ್ರು ಒಂದು ಕನ್ನಡ ಹಾಡು. ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳು, ನೀನು ತಾನೇ ಹೇಳಿಕೊಟ್ಟೆ ಪ್ರೀತಿಸಲು. ನೀವೇನಾದ್ರು ಸೆಲೆಕ್ಟ್ ಆಗಿದ್ರೆ ನೆಕ್ಸ್ಟ್ ರೌಂಡಿಗೆ ಪ್ರಿಪರೇಷನ್ ಚೆನ್ನಾಗಿ ಮಾಡಬೇಕಾಗುತ್ತೆ. ಓಕೆ, ಎಸ್. ಎಲ್ಲಿಂದ ಬಂದ್ರಿ? ಕಿನಿಗೊಳಿಸಿ. ಕಿನ್ನಿಗೋಳಿ. ಥ್ಯಾಂಕ್ ಯು. ಜಟಕ ಕುದುರೆ ಹತ್ತಿ ಪ್ಯಾಟೆಗ ಗುಮ್ಮ, ಜರದ ಬೀಡ ತಿಂತ ಗಗ ನೋಡುಮ್ಮ. ಹೇ ಜಟಕ ಕುದುರೆ ಹತ್ತಿ ಪ್ಯಾಟೆಗ ಗುಮ್ಮ, ಜರದ ಬೀಡ ತಿಂತ ಗಗ ನೋಡುಮ್ಮ. ಹೇ ತಾಳಿ ಕಟ್ಟೋ ಗಂಡು ಬಿಸಿರಾಗಿ ಮುದೆ ಉಂಟು, ಹೇ ತಾಳಿ ಕಟ್ಟೋ ಗಂಡು ಬಿಸಿರಾಗಿ ಮುದೆ ಉಂಟು. ಹೇ ಜಲ್ದಿ ಜಲ್ದಿ ನಡಿ ನಡಿ ಏ ಜಟಕ ಕುದುರೆ ಹತ್ತಿ ಎಸ್ ಅವರೇ, ಯಾ ಫಸ್ಟ್ ಸೆಲೆಕ್ಷನ್ ಯಾವ ಹಾಡು ಹಾಡಿದ್ರಿ? ಭಾವಗೀತೆ ಹಾಡಿದೆ. ಒಂದೆರಡು ಲೈನ್ ಹಾಡಿ ಅದ್ರದ್ದು. ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು. ಕೇಳ ಚೆಲುವೆ
ದೂರದಲ್ಲಿ ಧೂಳಾಗಿ ನೀ ನಡೆವಾಗ ಕಚ್ಚಗುಳಿನ ಇಡುವೆ ಕೇಳೆ ಚೆಲುವೆ ನೀನು ಮಿನು ಮಿನು ಮಿನುಗೊತ್ತಾರೆ ಜುಳು ಜುಳು ಹರಿಯುವ ಜಲರಸದಾರೆ ನನ್ನ ಕಣಕಣದಲ್ಲೂ ನೀನೆ ತುಂಬಿರುವೆ ಮನಸಾರೆ ಬಳುಕಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಕೇಳೆ ಚೆಲುವೆ ಓಕೆ ಓಕೆ ಯಾವ್ದಾದ್ರು ಒಂದು ಮಾಡರ್ನ್ ಹಾಡು ವೆಸ್ಟರ್ನ್ ಟೈಪ್ ಇದು ಕನ್ನಡ ಹಿಂದಿ ಎನಿಥಿಂಗ್ हम तेरे बिन अब रह नहीं सकते तेरे बिना क्या वजूद मेरा हम तेरे बिन अब रह नहीं सकते तेरे बिना क्या वजूद मेरा तुझसे जुदा कर हो जाएंगे तो खुद से ही हो जाएंगे जुदा क्योंकि तुम ही हो अब तुम ही हो जिंदगी अब तुम ही हो वो चैन भी मेरा दर्द भी मेरी आशिकी अब तुम ही हो ಎಸ್ ಆಡಿಯನ್ಸ್ ಏನು ಹೇಳ್ತೀರಿ 99 or 100? ಅಲ್ಲ ಸರ್ ಏನು ಸರ್ ನೀವು ನಿಶಾನ್ ಅವ್ರು ಅಬ್ಬು ತುಂಬಿಯೋ ಅಂತ ನನಗೆ ಕೈ ತೋರಿಸಿದ್ರೆ ನೀವು 99 100 ಅಂತೀರಾ? ಸಾರಿ ಮ್ಯಾಮ್ ಎಲ್ಲರೂ 3 ಜನಕ್ಕೂ ಕೈ ತೋರಿಸ್ತೇನೆ. ಏನಿಲ್ಲ ನಾನು ನೋಡಿದ್ದೀನಿ, ನನಗೆ ಕೈ ತೋರಿಸ್ಬಿಟ್ಟು ತುಂಬಿಯೋ ಅಂತ ಅಂದ್ಬಿಟ್ರೆ ಸಿಲೆಕ್ಟ್ ಆಗ್ಬೇಕಂದ್ರೆ 3 ಜನ ಇಂಪಾರ್ಟೆಂಟ್ ಅಲ್ಲ. ಏನಿಲ್ಲ, ಇವಾಗ ನಾನಂತೆ ಮೆಡ್ಲು ಕೊಡಬೇಕು. ಓಕೆ, ನಾನು ಅವ್ರಿಗೆ 101 ಕೊಟ್ಬಿಡ್ತೀನಿ. ನಾನು ದಯವಿಟ್ಟು ಮೆಡ್ಲು ಕೊಡಿ. ಬನ್ನಿ ನಿಶಾನ್ ಅವರೇ. ಉಸಿರಾಡುವ ಗೊಂಬೆಯು ಇವಳು ಸಿಗಲಾರಳು ಹೋಲಿಕೆಗಿವರು ಏನೆಂದರು ಸುಂದರ ಸುಳ್ಳು. ಥ್ಯಾಂಕ್ ಯು ವೆರಿ ಮಚ್. ನಿಶಾನ್ ಅವರೇ, ಆಲ್ ದ ಬೆಸ್ಟ್. ಒಪ್ಕೊಂಬಿಟ್ಲು ಕಂಡ್ಲ ಪ್ರೀತಿ ಮಾಡೋಕೆ, ಹೂವನ್ಬಿಟ್ಲು ಕಂಡ್ಲ ಚಿಂತೆ ಇನ್ನೇಕೆ, ಕೆರೆ ಕಟ್ಟೆ ತುಂಬಿದಷ್ಟೇ ಖುಷಿಯಾಗೋಯ್ತು, ಬರಗಾಲದಲ್ಲಿ ಸೋನೆ ಸುರಿದಂಗಾಯ್ತು, ಎಲ್ಲಾನು ಉಲ್ಟಂ ಪಲ್ಟ ಕಾಣ್ತದೆ, ಒಪ್ಕೊಂಬಿಟ್ಲು ಕಂಡ್ಲ ಪ್ರೀತಿ ಮಾಡೋಕೆ. ಎನ್ನ ಪಾಲಿಗಿಂದೆಯಾಯೆ ನಿನ್ನನ್ನು ಸೃಷ್ಟಿ ಮಲ್ತೆನ, ನಿನ್ನ ದೃಷ್ಟಿ ಬೂರು ಪಂದು ಒಂಜಿ ಬೊಟ್ಟು ದೀತೆನ, ನನ್ನ ನಿನ್ನ ಎನ್ನ ಜೋಡಿ ಪಂದು ಸುರುಟೆ ಬರೆತೆನ, ನಮ್ಮ ಮದಿಮೆ ದಿನನು ಮಾತ್ರ ದಾಯೆಗುಟ್ಟು ಮಲ್ತೆನ, ಇನಿದಲ್ಲ ನನದ ದಿನತ ಕನತ ನೆಂಪು ಸಾರ, ಉಡಲಾಸಿನು ಮೊಡೆ ಪಾಬಲ ಒಟ್ಟು ಸೇರುಗ. ವಾಯ್ಸ್ ಸ್ವಲ್ಪ ಶೇಕ್ ಆಗ್ತಾ ಇತ್ತಲ್ಲ? ಹೌದು, ಸ್ವಲ್ಪ ನರ್ವಸ್ ಆಗಿದೆ? ಇಲ್ಲ ಇಲ್ಲ ಸ್ವಲ್ಪ ವೈಬ್ರೇಟ್ ಆಗ್ತಾ ಇತ್ತು. ಇರಲಿ, ಪರವಾಗಿಲ್ಲ. ನನ್ನ ತುಂಬ ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು. ಸರ್ ಬೇರೆ ಆಡ್ಬೇಕು, ನಾನು ಬೇರೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ. ಪಾಡ್ಲೆ ಕೃಷ್ಣ ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಎಸ್, ಗಣೇಶ್ ಶೆಟ್ಟಿ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಿ? ಪೆರ್ಲ ಓಕೆ, ಎಸ್. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ,
ಸೌಲಿಕ ಪತ್ರಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರನೇ. ಧನ್ಯ, ಆರ್ ಯು ರೆಡಿ? ಎಸ್ ಸರ್. ಎಲ್ಲಿಂದ ಬಂದ್ರಿ? ಬಚ್ಪೆ ಸರ್. ಓಕೆ, ಹಾಡಿ. ಫ್ಲೈಟಲ್ಲೇ ಬಂದ್ರಾ? ಇಲ್ಲ ಸರ್. ಎಸ್, ಹಾಡಿ. ದೂರ ಬಹುದೂರ ಹೋಗುವ ಬಾರ, ದೂರ ಬಹುದೂರ ಹೋಗುವ ಬಾರ, ಅಲ್ಲಿ ಇಹುದೆನ್ನ ಊರ ತೀರ, ಅಲ್ಲಿ ಇಹುದೆನ್ನ ಊರ ತೀರ. ಸ್ವಲ್ಪ ಲಿರಿಕ್ಸ್ ಬಗ್ಗೆ ಗಮನ ಕೊಡಿ. ತೇಲಿಸ್ಬಿಡ್ತಾ ಇದ್ದೀರಾ ಲಿರಿಕ್ಸ್, ಹಾಗೆ ತೇಲ್ತಾ ಉಂಟು. ಸ್ಪಷ್ಟತೆ ಬೇಕು ಲಿರಿಕ್ಸಲ್ಲಿ. ಒಂದು ಸ್ವಲ್ಪ ಯಾವುದಾದ್ರು ಒಂದು ಹಾಡನ್ನು ಸ್ವಲ್ಪ ಸ್ಪಷ್ಟತೆಯಿಂದ, ಬೇಕಿದ್ರೆ ಇದೇ ಹಾಡಾದರೂ ಸರಿ, ಸ್ವಲ್ಪ ಸ್ಪಷ್ಟವಾಗಿ ಹಾಡಕ್ಕೆ ಟ್ರೈ ಮಾಡ್ತೀರಾ? ಬೇರೆ ಫಾಸ್ಟ್ ಸಾಂಗ್ ಯಾವ್ದಾರು? ಫಾಸ್ಟ್ ನಂಬರ್ ಹಾಡಿದ್ರು ಓಕೆ. ಬೇರೆ ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರ, ಎನ್ನ ಕರುಣದಿ ಕಾಯೋ ಮಹಾದೇಶ್ವರ, ಹೇ ಶಂಕರ ಪ್ರೇಮಾಂಕುರ, ಆದ ನಂತರ ನೆಮ್ಮದಿ ದೂರ. ಓಕೆ, ಫೈನ್. ನಿಮ್ಮ ಆ್ಯಟಿಟ್ಯೂಡ್ ಹಾಡಬೇಕಂದ್ರೆ ತುಂಬ ಚೆನ್ನಾಗಿದೆ. ಪ್ಲೀಸ್ ಇದನ್ನೇ ಮೇಂಟೈನ್ ಮಾಡಿ. ತುಂಬ ಚೆನ್ನಾಗಿದೆ. ಲಿರಿಕ್ಸ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ತೇಲ್ತಾ ಇದೆ ಅದು. ಸ್ಪಷ್ಟತೆಯನ್ನು ಕೊಡೋಕ್ಕೆ ಜಾಸ್ತಿ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓ ಶ್ರಾವಣದ ಹೂಬನ ಎಂದು ಸಮೋಹನ, ಆ ಬಾನಿನ ವರುಣಗಾನ, ಭೂಮಿಗೆ ಚೇತನ, ಆ ಭೂಮಿಗೆ ಚೇತನ. ಇಬ್ಬನಿ ತಪ್ಪಿದ ಇಳೆಯಲಿ ರವಿ ತೇಜ ಕಣ್ಣ ತೆರೆದು, ಬಾನ ಕೋಟಿ ಕಿರಣ ಇಳಿದು ಬಂತು ಭೂಮಿಗೆ. ನೀವು ನಾಲ್ಗೆ ತುದಿಯಿಂದ ಹಾಡ್ತಾ ಇದ್ದೀರಾ. ಇಬ್ಬನಿ ತಪ್ಪಿದ ಇಳೆಯಲಿ ಅನ್ನೋದಕ್ಕೂ ಇಬ್ಬನಿ ತಪ್ಪಿದ ಇಳೆಯಲಿ ರವಿ ತೇಜ ಕಣ್ಣ ತೆರೆದು. ವಾಯ್ಸ್ ಒಂದು ಸ್ವಲ್ಪ ಓಪನ್ ಮಾಡಿ ಹಾಡು ಟ್ರೈ ಮಾಡಿ. ಇಬ್ಬನಿ ತಬ್ಬಿದ ಇಳೆಯಲಿ ರವಿ ತೇಜ ಕಣ್ಣ ತೆರೆದು, ಬಾನ ಕೋಟಿ ಕಿರಣ ಇಳಿದು ಬಂತು ಭೂಮಿಗೆ. ಯಾವ್ದಾದ್ರು ಸಾಂಗ್ ಬೇರೆ ಇಟ್ಕೊಂಡಿದ್ದೀರಾ ಹಾಡಬೇಕು ಕೇಳಿದ್ರೆ ಅಂತ? ಇಟ್ಕೊಂಡಿದ್ದೀರಾ? ಯಾವ್ದು ಇಟ್ಕೊಂಡಿದ್ದೀರಾ? ತುಳು ಸಾಂಗ್. ತುಳು ಹಾಡಿ ಒಮ್ಮೆ. ಟಕ 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 ಬಲಿ ಪುನ ಈ ಗಂಟೆಲ್ಲ ಮನಿ ಪೂಜಾ, ಪಕ್ಕ 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 ಬಲಿ ಪುನ ಈ ದಿನಲ ಕರಿಯುಜ, ಪ್ರತಿ ನಿಮಿಷ ಪನ್ಪಿನ ಕಾಪುನಿ ಎಂಚನ, ಪ್ರತಿದಿನನೂ ಕರಿಪುನ ಉಡಲುಗು ಸಾಧ್ಯನಾ. ಎಲ್ಲೋ ಜಿನುಗಿರುವ ನೀರು, ಎಲ್ಲೋ ಜರಿಯಾಗಿ ಹರಿದು, ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು, ಎಲ್ಲೋ ರವಿ ಬರುವ ಸಮಯ, ಎಲ್ಲೋ ಹೂವರಳು ಸರಸ, ಎಲ್ಲೋ ಚಿಲಿಪಿಲಿಯ ಭಾವವು, ಮುಂಜಾನೆ ಮಂಜು ಹನಿ ಭೂಮಿಲಿ ತಂಪಾಗಿ ತೀಡಿರುವ ಪ್ರೇಮ, ಇಂಪಾದ ಕಿರಣ ತುಸು ಹಾಯಾಗಿ ಭುವಿ ಮುತ್ತಿಟ್ಟ ಕಿವಿಗುಟ್ಟು ಪ್ರೇಮ. ಓಕೆ ಓಕೆ. ಬೇರೆ ಯಾವ್ದಾದ್ರು ಸಾಂಗ್ ಇದೆಯಾ? ಓಕೆ, ಹಾಡಿ. ಡೆನ್ನಾನ 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 ಡೆನ್ನನ್ನಾಯೇ, ಡೆನ್ನಾನ 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 ಓಕೆ ಡೆನ್ನನ್ನಾಯೇ. ಶ್ವೇತಾ, ಒಂದು ವೇಳೆ ಸಿಲೆಕ್ಟ್ ಆದರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ, ಆಗುತ್ತಲ್ಲ? ಓಕೆ, ಥ್ಯಾಂಕ್ ಯು. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ, ಕಪಟ ನಾಟಕ ಸೂತ್ರಧಾರಿ ನೀನೇ. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಸನಿ ಸದಾ ನಿಮದ ಸನಿ ಸದಾ ನಿಮದ ಗ ಗ ಗ ಮಮ ಮದ ದ ದ ನಿದ ಮಗ ಗ ಗ ಮಮ ಮನಿ ನೀ
ನಿ ಸ ಸ ಧನಿ ಸ ಧನಿ ಸ ಸ ಧನಿ ಸ ಧನಿ ಗಾಗ ನೀನಿ ಗಾಗ ನೀನಿ ಸಗ ಸಗ ಮಾಗ ಸನಿದ ಗಾ ಸನಿದ ಮದನಿ ಸ ಧನಿ ಸ ಧನಿ ಸ ಸ ಮದನಿ 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 ನಿ ಗಮದ ಗಮ ಸನಿದ ಮ ನಿನ್ನಯ ಕೈಯಲ್ಲಿ ಬೊಂಬೆಯು ನಾನು. ಓಕೆ ಸಂದೇಶ್, ತುಂಬ ಚೆನ್ನಾಗಿದೆ. ಫಾಸ್ಟ್ ನಂಬರ್ ಯಾವ್ದಾರು ಒಂದು 2 ಲೈನ್ ಹಾಡ್ಬೋದಾ? ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕಟ್ಟಿ ಓಡಿ ಹೋದನು. ಈಗ ನಾವು ಕೊಡೋದನ್ನು ಕೊಡಲೇಬೇಕು ತಾನೆ ನಿಮಗೆ? ತಗೊಳ್ಳಿ ತಗೊಳ್ಳಿ ಕೈ ಕೊಟ್ಟು ಮಾತ್ರ ಹೋಗ್ಬೇಡಿ, ನೆಕ್ಸ್ಟ್ ರೌಂಡಿಗೆ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಖಂಡಿತ ಖಂಡಿತ ಕೈ ಹಿಡ್ಕೊಂಡೇ ಹೋಗ್ತೀನಿ. ಈ ಕಡೆ ಬನ್ನಿ. ಇವ್ರ ಸಿಂಗಿಂಗ್ ತುಂಬ ಚೆನ್ನಾಗಾಯಿತು. ಪ್ರತಿಯೊಂದು ಸಿಂಗಿಂಗ್ನಲ್ಲಿರುವಂಥ ಪ್ರತಿಯೊಂದು ಸ್ಮಾಲ್ ಚಿಕ್ಕ ವಿಷಯಗಳು ಕೂಡ ತುಂಬ ಚೆನ್ನಾಗಿ ಹಾಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ವೆರಿ ನೈಸ್, ವೆರಿ ನೈಸ್. ಮೆತ್ತನು ಸಮಜಾವಾಜಿ न तेरे बिना लगदा जी, मत नु समझावा जी, न तेरे बिना लगदा जी. दुखी जाने प्यार मेरा, मैं करूँ इंतजार तेरा, तो दिल तू यो जान मेरी, ಮತ್ತನು ಸಮಜಾವಾಜಿ. ಓಕೆ ಸ್ವಲ್ಪ ನೇಸಲ್ ಆಗಿ ಆಡ್ತಾ ಇದ್ದೀರಾ, ಬಂದಾಗ ಕೇಳ್ತಾ ಇದೆ. ಇನ್ನೊಂದು ಸಾಂಗ್ ಯಾವ್ದಾರು ಹೇಳಿ, 2 ಲೈನ್. ಏನ್ ಚಂದಾನೇ ಹುಡುಗಿ ಗಲ್ಲು ಗಲ್ಲೆನು ತಾವ್ ಗೆಜ್ಜೆ, ಏನ್ ಚಂದಾನೇ ಹುಡುಗಿ ಗಲ್ಲು ಗಲ್ಲೆನು ತಾವ್ ಗೆಜ್ಜೆ, ಜಾನಪದ ಪದಾನು ಕೇಳ್ರಣ್ಣ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು, ಹಳ್ಳಿ ಹೈದರ ಒಳ್ಳೆ ಮನಸ್ಸಿಗೆ ಯಾರಿಗೇನಿದೆ ಹಂಗು. ಓಕೆ ಶಶಾಂಕ್ ಅವರೇ, ಸ್ವಲ್ಪ ಗಮನ ಕೊಡಿ. ನೇಸಲ್ ಅನ್ನಿಸ್ತಾ ಇದೆ ಪ್ರತಿಯೊಂದೂ. ನೇಸಲ್ ಅಂದರೆ ಮೂಗಿಂದ ಏನೋ ಹಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಹಿಂಗೆ ಮೂಗಿಟ್ಕೊಂಡು ಹಾಡಿದ್ರೆ ಹೇಗೆ ಆಡ್ತದೆ ಹಾಗೆ ಕೇಳಿಸ್ತಾ ಉಂಟು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು. ಸರ್ ಬೇರೆ ಆಡ್ಬೇಕು, ನಾನು ಬೇರೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ. ಪಾಡ್ಲೆ ಕೃಷ್ಣ ಕೃಷ್ಣ ನೀ ಬೇಗನೆ ಬಾರು. ಚಂದವಾಗಿತ್ತು, ನೆಕ್ಸ್ಟ್ ಟೈಮ್ ನೋಡಿ. ಇಷ್ಟು ಒಳ್ಳೆ ವೇದಿಕೆ ನಿಮ್ಗೆ ಸಿಗ್ತಾ ಇದೆ, ನಮ್ಮ ಸೂಪರ್ ಸಿಂಗರ್ ಅನ್ನೋ ವೇದಿಕೆ. ಇದಕ್ಕೆ ನೀವು ಇಷ್ಟು ಪೂರಾಗಿ ಪ್ರಿಪೇರ್ ಮಾಡ್ಕೊಂಡು ಬಂದರೆ ತುಂಬ ಕಷ್ಟ ಅಲ್ವಾ? ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ತಮ್ಮ ಹೆಸರು? ಬ್ರಯನ್. ವೆರ್ ಆರ್ ಯು ಫ್ರಮ್? ಮ್ಯಾಂಗ್ಳೂರ್. ಕೊಂಕಣಿ ಯತ? ಓಕೆ. ಯಾವ್ದು ಹಾಡ್ತೀರಿ? ಗಾಳಿಪಾಟದಿಂದ ಮಿಂಚಾಗಿ. ಶುರು ಮಾಡಿ. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ, ವಿರಹದ ಬೇಗಿ ಸುಡಲು ಎದೆಯಲಿ ಬೇಸಿಗೆ ಗಾನ, ಇನ್ನಿಲ್ಲಿ ನನಗೆ ಒಲಿಗಾನ. ಹಾಡುವಾಗ ಮೂಗಿಂದ ಬರ್ತಾ ಇದೆ ಏನೋ ಸ್ವರ. ಓಕೆ, ಹಾಗೆ ಹಾಡಬಾರ್ದು, ರೈಟಾಗಿ ಹಾಡಬೇಕು. ಆಮೇಲೆ ಚಿಕ್ಕ ವಿಷಯಕ್ಕೆಲ್ಲೋ ಹಾಡುವಾಗ ಸ್ವಲ್ಪ ಏರುಪೇರು ಆಗುತ್ತಲ್ವಾ,
ಅದೆಲ್ಲ ಆಗಬಾರ್ದು ಆ್ಯಕ್ಚುಲಿ, ಯಾಕಂದರೆ ನೆಕ್ಸ್ಟ್ ಸ್ಟೇಜಿಗೆ ಹೋಗುವಾಗ ಕಷ್ಟ ಆಗುತ್ತೆ. ಎಲ್ಲ ಒಳ್ಳೇದಾಗಲಿ ನಿಮಗೆ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಮೊಹಮ್ಮದ್, ಎಲ್ಲಿಂದ ಬರ್ತಾ ಇದ್ದೀರಿ? ಮೂಡ್ಬಿದ್ರಿ. ಓಕೆ, ಯಾವ ಹಾಡೋದು ನೀವು ಹಾಡೋದು? ಗೆಳೆಯ ಮೂವಿಯಿಂದ ಈ ಸಂಜೆ ಯಾಕಾಗಿದೆ. ಓಕೆ, ಚೆನ್ನಾಗಿ ಹಾಡಬೇಕಾಯ್ತು. ರೆಡಿ? ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ, ಈ ಸಂಜೆ ಯಾಕಾಗಿದೆ, ಈ ಸಂತೆ ಸಾಕಾಗಿದೆ ನೀನಿಲ್ಲದೆ, ಈ ಸಂತೆ ಸಾಕಾಗಿದೆ, ಏಕಾಂತವೇ ಆಲಾಪವು, ಏಕಾಂಗಿಯ ಸಲ್ಲಾಪವು, ಈ ಮೌನ ಬಿಸಿಯಾಗಿದೆ, ಹೋ ಈ ಮೌನ ಬಿಸಿಯಾಗಿದೆ. ಲ್ಯಾಂಡಿಂಗ್ ನೋಟ್ಸ್ ಎಲ್ಲ ಸ್ವಲ್ಪ ಗಮನ ಕೊಡಿ, ತುಂಬ ಶೇಕಿಯಾಗಿದೆ. ಈ ಸಂಜೆಯ ಕಾಗಿದೆ ನೀನಿಲ್ಲದೆ, ಅವೆಲ್ಲ ನೇ ನೇ ಶೇಕಿ ಬರ್ತಾ ಇದೆ. ಅದು ಸ್ವಲ್ಪ ನೋಡ್ಕೊಳ್ಳಿ. ಹಾಂ, ಫೀವರ್ ಇದೆ. ಓಕೆ, ಇಟ್ಸ್ ಫೈನ್. ಬಟ್ ನಿಮಗೆ ನೀವೇ ರಿಸ್ಟ್ರಿಕ್ಷನ್ ಹಾಕ್ಕೊಳ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಹಾಕ್ಕೋಬೇಡಿ. ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಕಾನ್ಸಂಟ್ರೇಟ್ ಮೋರ್. ಫೀವರ್ ಇದೆಯಾ? ಫಿಯರ್ ಇಲ್ಲ ಅಲ್ವಾ? ಓಕೆ, ಅಷ್ಟಿದ್ರೆ ಸಾಕು ನಮಗೆ. ಥ್ಯಾಂಕ್ ಯು. ಆನಂದ ಪರಮಾನಂದ ಪರಮಾನಂದ, ಆನಂದ ಪರಮಾನಂದ ಪರಮಾನಂದ, ತಾಯಿ ತಂದ ಜನ್ಮದಿಂದ ಜಗದಾನಂದ, ಗುರುವು ತಂದ ಪುಣ್ಯದಿಂದ ಜನುಮಾನಂದ, ರಿಸರಿ ಸನಿದ ದರಿದಮದ. ಏನಾಯಿತು? ಲಾಸ್ಟ್ ಅಲ್ಲ ಸರ್. ಓಕೆ, ನಿಸರಿ ಅಲ್ಲಿಂದ ಹಾಡಿ. ನಿಸರಿ ಸರಿಗಾ ಮಮರಿ ಸದ ಮಮರಿ ಸರಿ ಸರಿ ಸದರಿ ಪಮಗ ಮರಿಸ, ಆನಂದ ಪರಮಾನಂದ ಪರಮಾನಂದ. ನಿನ್ನ ತೇಲಿಕೆನು ಕಣ್ಣು ಮುಚ್ಚಿದ ಕನ ಕಟ್ಟದ ಹೊರತೂಯೆ, ನಿನ್ನ ತೇಲಿಕೆನು ಕಣ್ಣು ಮುಚ್ಚಿದ ಕನ ಕಟ್ಟದ ಹೊರತೂಯೆ, ಮೋಕೆಡಿ ಹೊರತೋಜುವ ಕೋಪೊಡಿ ಹೊರಮಾಜುವ ನನಲ ದೂರದಾಯೆ. ಕುನಾಲ್ ಗಾಂಜಾಲ್ ಯಾವ್ದಾರು ಹಾಡು ಹಾಡ್ತೀರಾ? ಮಾತು ಮುರಿದೆ ಮಾತಾಡದೆ, ಮೋಹಕ ಮೋಸವ ಮಾಡಿದೆ, ಮೂಕ ಮನಸ್ಸು ಮಂಕಾಗಿದೆ, ಮಾರಿಯ ಮೋಜಿದು ನೀಡಿದೆ, ಓ ಜೀವ ಓ ಜೀವ ಓ ಜೀವ ಓ. ಹಲೋ ಪ್ರಶಾಂತ್. ನಮಸ್ತೆ ಸರ್. ನಮಗೆ ಸ್ವಲ್ಪ ಗಡಿಬಿಡಿ ಆಗ್ತಾ ಇದೆ ಈಗ. ನೀವು ಹಾಡುವಾಗ ಬೇಸ್ ಕೇಳಿಸ್ತು ತುಂಬ. ಸ್ಪೀಕರ್ಗೆ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಂತ. ಆ್ಯಕ್ಚುಲಿ ಥ್ರೋಟ್ ಸ್ಪೀಕರ್ನಲ್ಲಿ ಹೈಸು ಕೇಳಿಸ್ಬೇಕಲ್ವಾ? ಇಲ್ಲ ಇಲ್ಲ, ನಿಮ್ಮ ಅದಕ್ಕಲ್ಲ. ಇಲ್ಲಿ ನಾವು ಮಾತಾಡ್ತಿದ್ದೆ, ಸ್ಪೀಕರ್ ಏನೋ ಪ್ರಾಬ್ಲಮ್ ಆಗ್ತಾ ಉಂಟು. ಕೊನೆ ಸಾಂಗ್ ಯಾಕಪ್ಪ ಹೀಗೆ ಅಂತ. ನಿಮ್ಮ ವಾಯ್ಸಲ್ಲಿ ಬೇಸ್ ತುಂಬ ಚೆನ್ನಾಗುಂಟು. ತುಂಬ ಖುಷಿ ಆಯಿತು. ನಿಮ್ಮ ಹತ್ರ ಇನ್ನೂ ಒಂದು ಹಾಡು ಆಡಿಸುವ ಅಂತ ಅಂದ್ಕೊಳ್ತಾ ಇದ್ದೀವಿ. ಆದರೆ ಒಂದು ಕಂಡೀಷನ್ನು, ನೀವು ಕಣ್ಣು ಮುಚ್ಕೊಂಡೇ ಆಡಬೇಕು ಕೊನೆಯವರೆಗೂ. ನಾವು ಹೇಳೋವರೆಗೂ ಕಣ್ಣು ಮುಚ್ಕೊಂಡು ಆಡಬೇಕು. ಆಯಿತು, ಆಗ್ಬೋದಾ? ನಿಮ್ಗೆ ಇಷ್ಟ ಬಂದ ಸಾಂಗು ಕಣ್ಣು ಮುಚ್ಕೊಂಡು ಕೊನೆವರೆಗೂ ಹಾಡ್ಬಿಡಿ. ರೆಡಿ? ರಫ್ತಾ ರಫ್ತಾ ಹೋ ಗಯಿ ತೂ ಹಿ ಮೇರಿ ಜಿಂದಗಿ, ರಫ್ತಾ ರಫ್ತಾ ಹೋ ಗಯಿ चारों तरफ रोशनी, सजदे में तेरे सर है, थोड़ा सा दिल में डर है, कैसे करूं मैं बयां, जानू ना जानू ना जानू ना, रफ्ता रफ्ता हो गई
चाहे दीदार तेरा नजर झुके भी, मेरे कदम चलना चाहे रुके भी, लब भी कुछ कहना चाहे. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ರೀ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಹಾಡ್ತೀರಿ, ಓಪನ್ ಆಗಿ ಹಾಡಬೇಕು. ಫಸ್ಟ್ ಹಾಡುವಾಗ ಸ್ಪೀಕರ್ ಏನಾದ್ರು ಸಮಸ್ಯೆ ಆಯ್ತಾ ಅಂತ ಭಯ ಆಯ್ತು, ಬಟ್ ಸೆಕೆಂಡ್ ಟೈಮ್ ಹಾಡುವಾಗ ಥ್ರೋಟ್ ಸ್ವಲ್ಪ ತುಂಬಾ ಅದ್ಭುತವಾಗಿತ್ತು. ಎಸ್ ತುಂಬಾ ಚೆನ್ನಾಗಿ ಹಾಡಿದ್ರಿ. ಕಂಟ್ರೋಲ್ ಕಲ್ತ್ಕೊಳ್ಳಿ ಸರ್ ಒಂದು ಸ್ವಲ್ಪ. ಗೊತ್ತಿರೋರು ಯಾರಾದ್ರೂ ಸಿಕ್ಕಿದ ತಕ್ಷಣ ಒಂದ್ಸಲ ಕೇಳಿ ಮೈಕ್ ಕಂಟ್ರೋಲ್ ಹೇಗೆ ಮಾಡಲಿ ಅಂತ ಕೇಳಿ ಕಲ್ತ್ಕೊಂಬಿಡಿ. ಪ್ರಾಕ್ಟೀಸ್ ಮೋರ್, ಆಲ್ ದಿ ಬೆಸ್ಟ್. ಹೌದು, ಕಲ್ತ್ಕೊಳ್ಳೋಕೆ ಬೇರೆ ಯಾರು ಬೇಕಾಗಿಲ್ಲ. ನಿಮ್ಗೆ ಯಾರು ಇವಾಗ ಪದಕ ಹಾಕಿದ್ರು ಅದೇ ವ್ಯಕ್ತಿ ಹತ್ರ ಹೋಗಿ ಅವರೇ ಎಲ್ಲಾನು ಹೇಳ್ತಾರೆ. ಅವ್ರಿಗೆ A to Z ಎಲ್ಲ ಗೊತ್ತು. ಖಂಡಿತ ಖಂಡಿತ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ನಾದಮಯ ಈ ಲೋಕವೆಲ್ಲ, ನಾದಮಯ ಈ ಲೋಕವೆಲ್ಲ, ಕೊಳಲಿಂದ ಗೋವಿಂದ ಆನಂದ ತಂದಿರಲು, ನದಿಯ ನೀರು ಮುಗಿಲ ಸಾಲು ಮುರಳಿಯ ಸ್ವರದಿ ಬೆರೆತು ಚಲನೆ ಮರೆತು ನಿಂತಿರಲು, ನಾದಮಯ ಈ ಲೋಕವೆಲ್ಲ, ನಾದಮಯ. ಯಾವುದಾದ್ರೂ ಒಂದು ಫಾಸ್ಟ್ ಸಾಂಗ್ ಒಂದು 2 ಲೈನ್ ಹಾಡ್ಬೋದಾ? ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ, ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ, ಬರದೆ ಬಾರಿಸದಿರೋ ತಂಬೂರಿ, ತರವಲ್ಲ ತರವಲ್ಲ ತಾಗಿ. ತುಂಬ ಚೆನ್ನಾಗಿದೆ ವಾಯ್ಸ್, ಬ್ರೈಟ್ ಆಗಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ, ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ತಂದಾನೋ ತಂದಾನೋ ತನುವೆಲ್ಲ ತಂದಾನೋ, ಚಂದಾನೋ ಚಂದಾನೋ ಜಗವೆಲ್ಲ ಚಂದಾನೋ, ಮನಸ್ಸೆಲ್ಲ ಸಮಥಿಂಗ್ ಸಮಥಿಂಗ್ ಉಯ್ಯಾಲೆ ತೂಗಿದೆ. ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ, ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ. ಈವನ್ ಇಫ್ ಯು ಆರ್ ಸೆಲೆಕ್ಟೆಡ್ ಆದರೆ ಮುಂದೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಜೊತೆ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗತ್ತಲ್ವಾ. ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ದಟ್. ಓಕೆ, ನೈಸ್. ನಗ್ನಗ್ತಾ ಹಾಡಿ, ಸ್ವಲ್ಪ ಎಂಜಾಯ್ ಮಾಡಿ ಸಾಂಗ್. ಆದಷ್ಟು ತುಂಬಾನೇ ಯಾಕೋ ಯಾವುದೋ ಇದರಲ್ಲಿ ಅಪ್ಪ ಹಾಡು ಒಂದ್ಸಲ ಮುಗಿಸಿದ್ರೆ ಸಾಕು ಅಂತ ಹಾಡ್ತಾ ಇದ್ದೀರಾ ನೀವು. ಅಷ್ಟು ಒಳ್ಳೆ ಸ್ಮೈಲ್ ಇಟ್ಕೊಂಡು ಜೋಶ್ ಸಾಂಗು ಅಷ್ಟು ಆರಾಮಾಗಿ ಹಾಡ್ಬೋದಲ್ವಾ. ಒಂದು ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಿ. ಓಕೆ ಮ್ಯಾಮ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಅಮ್ಮ ನಮಸ್ತೆ. ನಮಸ್ತೆ. ಎಲ್ಲಿಂದ ಬಂದ್ರಿ? ನಾನು ಇಲ್ಲೇನೆ ಕುಪ್ಪೆ ಬದವು. ಕುಪ್ಪೆ ಬದವು. ಹಾಡೋದಂದ್ರೆ ತುಂಬ ಇಷ್ಟನಾ? ಹಾಡು ಅಂದರೆ ನಾನು ಯಕ್ಷಗಾನ ಹಾಡು ಮತ್ತು ಭಜನೆ ಹಾಡೋಳು. ಓ ಹೌದಾ, ವೆರಿ ಗುಡ್. ನಾನೀಗ ಯಕ್ಷಗಾನ ಹಾಡುದ. ನಿಮಗೆ ಯಾವ್ದು ಇಷ್ಟ ಅದನ್ನ ಆಡಿ ಅಮ್ಮ. ಗಣಪತಿ ಸ್ತುತಿ ಮಾಡಿದ್ದೇನೆ. ಓ ತೊಂದರೆ. ಪಾಲಿಸು ಗಜವದನ ಸುಗುಣ ವಿಶಾಲದಯೋ ಸದನ, ಬಾಲಗಿರಿ ಜಯಳ ಬಾಲ ನೆನೆಸಿರಿಪು, ಬಾಲಗಿರಿ ಜಯಳ ಬಾಲ ನೆನೆಸಿರಿಪು, ಜಾಲವ ಸವರಿದ ಶೀಲನೆಯನ್ನನು ಪಾಲಿಸು ಗಜವದನ. ತುಂಬಾ ಚೆನ್ನಾಗಿತ್ತಮ್ಮ. ಯಾವ್ದಾದ್ರು ಫಿಲ್ಮ್ ಹಾಡು ಯಾವ್ದಾರು ಗೊತ್ತಾ? ಯಾವ್ದು ಗೊತ್ತಿಲ್ಲ. ಅಲ್ಲಮ್ಮ, ನೀವು ಹಾಡ್ತೀರಾ? ಯಕ್ಷಗಾನಕ್ಕೆ ಪದ ಹಾಡ್ತೀರಾ? 15 ವರ್ಷ ಆಯ್ತು ಹೋಗುದಿಲ್ಲ. 15 ವರ್ಷ ಆಯ್ತು ಹೋಗುದಿಲ್ಲ. ಅಕಸ್ಮಾತ್ ಈಗ ನಾವು ಸೆಲೆಕ್ಟ್ ಮಾಡಿದ್ರೆ ಫಿಲ್ಮ್ ಹಾಡು ಹಾಡಬೇಕು. ಫಿಲ್ಮ್ ಹಾಡು ಹಾಡ್ಬೇಕಲ್ಲ, ಒಂದ್ ವೇಳೆ ನೀವು ಸೆಲೆಕ್ಟ್ ಆದ್ರೆ ಏನಾದ್ರು ಒಂದು ಮಾಡುವ. ಏನಾರು ಒಂದು ಮಾಡು. ಅದು ಅಬ್ಬಾ, ಜೋರಾಗಿ ಒಂದ್ಸಲ ಇವ್ರಿಗೆ ಚಪ್ಪಾಳೆ ಕೊಡಿ. ನೀವೀಗ ಒಂದ್ಸಲ ಟ್ರೈ ಮಾಡಿಬಿಡ್ತೀರ ಒಂದು ಹಾಡು ಯಾವ್ದಾರು? ಒಂದು ಹಳೇ ಹಾಡು ಯಾವ್ದಾರು? ಮೆಲ್ಲು ಸಿರೆ ಸವಿಗಾನ ಅಂತೆ, ಓಡುವ ನದಿ ಸಾಗರವ ಅಂತೆ, ಮೋಕಿದ ಸಿಂಗಾರಿ. ತುಳು ಗೊತ್ತಿದ್ರು ಹಾಡು. ಮೋಕಿದ ಸಿಂಗಾರಿ ಉಂತುದೆ ವೈಯಾರಿ, ಮೋಕೆದ ಸಿಂಗಾರಿ ಉಂತುದೆ ವೈಯಾರಿ, ಯಾನ ಮೂಲೆ ಕಾತೊಂದುಲ್ಲೆ ದೋಯೆ. ಪರವಾಗಿಲ್ಲಮ್ಮ, ಪರವಾಗಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು. ಮಧುರಾಪಿಸು ಮಾತಿಗೆ
ಇದರ ತುಸು ಪ್ರೀತಿಗೆ ಇರುವಲ್ಲಿಯೇ ಇರಲಾರದೆ ಬರುವಲ್ಲಿಯೂ ಬರಲಾರದೆ. ಸೊ ಕನ್ನಡನೇ ಬರುತ್ತೆ. ನಗುವ ನಯನ ಮಧುರ ಮೌನ ಮಿಣಿವ ಹೃದಯ ಈ ಮಾತೇಕೆ ಹೊಸ ಭಾಷೆ ಇದು. ಇಷ್ಟು ಒಳ್ಳೆ ವೇದಿಕೆ ನಿಮ್ಗೆ ಸಿಗ್ತಾ ಇದೆ, ನಮ್ಮ ಸೂಪರ್ ಸಿಂಗರ್ ಅನ್ನೋ ವೇದಿಕೆ. ಇದಕ್ಕೆ ನೀವು ಇಷ್ಟು ಪುವರ್ ಆಗಿ ಪ್ರಿಪೇರ್ ಮಾಡ್ಕೊಂಡು ಬಂದರೆ ತುಂಬ ಕಷ್ಟ ಅಲ್ವಾ? ಕೀರ್ತನ್ ಹೊಳ್ಳ ಸಣ್ಣದಿರುವಾಗ ಭಾಳ ತುಂಟಾಗಿದ್ದ. ಭಾಳ ಚಂದ ವಾಯ್ಸು, ಭಾಳ ಚಂದ ಹಾಡ್ತಾನೆ, ಮತ್ತು ಒಳ್ಳೆ ಟ್ಯಾಲೆಂಟೆಡ್ ಹುಡುಗ. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಹಲವು ವೈಶಿಷ್ಟ್ಯಗಳೊಂದಿಗೆ ಸೂಪರ್ ಸಿಂಗರ್ ವೇದಿಕೆ ಬಹುಮುಖ ಪ್ರತಿಭೆಗಳ ಪರಿಚಯವನ್ನ ಮಾಡಿಕೊಡ್ತಾ ಬಂದಿದೆ. ಸದ್ಯಕ್ಕೆ ಇನ್ನೋರ್ವ ಗಾಯಕ ಈ ವೇದಿಕೆಯನ್ನ ಏರಲಿದ್ದಾರೆ. ಹೆಸರು ಕೀರ್ತನ್ ಹೊಳ್ಳ, ಪ್ರೀತಿಯಿಂದ ಕರೆಯುವುದು ಕೀತು. ಕೆನರಾ ಕಾಲೇಜಿನಲ್ಲಿ ಪದವಿ ಅಭ್ಯಾಸ, ತಬಲಾದಲ್ಲಿ ಸೀನಿಯರ್. ಜೊತೆಗೆ 4 ವರ್ಷದಿಂದ ವಿದ್ವಾನ್ ಕೃಷ್ಣ ಮೋಹನ್ ದಾಸ್ ಅವರ ಸಂಗೀತದ ಗರಡಿಯಲ್ಲಿ ಪಳಗುತ್ತಿರುವ ಗುರುವಿನ ಅಚ್ಚುಮೆಚ್ಚಿನ ಶಿಷ್ಯ ಈತ. ಅವನ ಮೊದಲನೇ ಕ್ಲಾಸಿನಿಂದಲೇ ಅವನು ಅಷ್ಟು ಟ್ಯಾಲೆಂಟೆಡ್ ಇದ್ದಾನಂತ ನನಗೆ ತಿಳಿದು ನಾನು ಕೂಡ ತುಂಬ ಅವನ ಮೇಲೆ ಪ್ರೀತಿಯಿಂದ ಅವನಿಗೆ ನಾನು ಸಂಗೀತ ಕಲಿಸ್ತಾ ಇದ್ದಾನೆ. ಅವನು ಅದೇ ಥರವಾಗಿ ಅಷ್ಟೇ ಗೌರವ, ಅಷ್ಟೇ ಶ್ರದ್ಧೆಯಿಂದ, ಅಷ್ಟೇ ಸಾಧನೆ ಮಾಡಿಕೊಂಡು ಆತ ಭಾಳ ಬೇಗನೆ, ಅಂದರೆ 1 ವರ್ಷದಿರುವಂಥ ಕೋರ್ಸನ್ನು 7 ತಿಂಗಳಲ್ಲಿ ಕಲಿತು ಜೂನಿಯರ್ ಎಕ್ಸಾಮ್ನಲ್ಲಿ ಪಾಸಾಗಿದ್ದಾನೆ, ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದಾನೆ. ಆ ನಂತರ ಸಹ ಅವನಿಗೆ ತುಂಬ ಒಲವಿತ್ತು. ಆಮೇಲೆ ನಾನು ಅವನಿಗೆ ಮುಂದಿನ ಸೀನಿಯರ್ ಪಾಠಗಳನ್ನು ಕಲಿಸ್ತಾ ಬಂದೆ. ಅದನ್ನು ಕೂಡ ಭಾಳ ಬೇಗನೆ ಅವನು ಪಿಕಪ್ ಮಾಡಿದ್ದಾನೆ. ಭಾಳ ಚಂದ ವಾಯ್ಸು, ಭಾಳ ಚಂದ ಹಾಡ್ತಾನೆ, ಮತ್ತು ಒಳ್ಳೆ ಟ್ಯಾಲೆಂಟೆಡ್ ಹುಡುಗ. ಅದು ನನಗೆ ಭಾಳ ನಮಗೆ ಅಂಥ ಶಿಷ್ಯರು ಸಿಕ್ಕಿದ ಭಾಳ ನಮಗೆ ಹೆಚ್ಚು ಇದು ಆಸಕ್ತಿ ಬರುತ್ತೆ. ಹೆಚ್ಚೆಚ್ಚು ನಾವು ಅವರಿಗೆ ನಮ್ಮ ಸಮಯವನ್ನು ಅವರಿಗೆ ತಗೊಳ್ತೇವೆ. ಆದರೆ ತುಂಬ ಬೇಗನೆ ಅವನು ಪಿಕಪ್ ಮಾಡಿದೆ ಎಂಬುದು ನನಗೆ ತುಂಬ ಸಂತೋಷ ಆಗ್ತದೆ. ಮತ್ತು ನನಗೆ ಅವನು ನನ್ನ ಭಾಳ ಹೆಮ್ಮೆಯ ಶಿಷ್ಯ ಅಂತ ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಈಗ ಆತನು ಮುಂದುವರಿಸ್ತಾ ಇದ್ದಾನೆ ಹಿಂದೂಸ್ತಾನಿ ಸಂಗೀತವನ್ನು, ಖಯಾಲನ್ನು ಹಾಡ್ತಾ ಇದ್ದಾನೆ. ತಾಯಿ ಸ್ವಲ್ಪ ಹಾಡ್ತಾರೆ, ತಂದೆ ಫುಲ್ ಸಪೋರ್ಟ್ ಕೊಡ್ತಾರೆ. ಅಣ್ಣನ ಮೆಚ್ಚುಗೆಯ ಮಾತುಗಳಿವೆ, ಜೊತೆಗೆ ಸಂಬಂಧಿಕರ ಹಿತೈಷಿಗಳ ಹೊಗಳಿಕೆಯ ನುಡಿಗಳಿವೆ. ಕೀರ್ತನ್ ಹೊಳ್ಳ ಅವನಾಗಿ ಸಂಗೀತದ ಒಲವು ಬೆಳೆಸಿಕೊಂಡಂಥ ಹುಡುಗ. ಪ್ರಾರಂಭದಲ್ಲಿ ಅವ ತಬಲಾದಲ್ಲಿ ಅವನ ಆಸಕ್ತಿಯನ್ನು ಬೆಳೆಸಿಕೊಂಡ. ಹಾಗೆ ಶಾಲೆಗಳಲ್ಲಿ ಬರುತ್ತಿದ್ದ ಈ ಕಾರ್ಯಕ್ರಮಗಳಾಗಲಿ ಅಥವಾ ಸ್ಪರ್ಧೆಗಳಲ್ಲಿ ಅವ ನಿಧಾನಕ್ಕೆ ಭಾಗವಹಿಸಲಿಕ್ಕೆ ಶುರು ಮಾಡಿದ. ಅದಕ್ಕೆ ನಮ್ಮ ಪ್ರೋತ್ಸಾಹ ಇತ್ತು. ಅದಲ್ಲದೆ ಅವನ ಚಿಕ್ಕಮ್ಮಂದಿರು, ದೊಡ್ಡಮ್ಮಂದಿರು, ತಾಯಿದು, ಅವನ ಅಕ್ಕಂದು ಪ್ರೋತ್ಸಾಹ ತುಂಬ ಇತ್ತು. ಅವ ಕೀರ್ತನ ಹೊಳ್ಳನ ಅಣ್ಣ, ಅವರು ಅವಳಿ ಜವಳಿ ಮಕ್ಕಳು. ಅವನ ಅಣ್ಣನ ಪ್ರೋತ್ಸಾಹವು ತುಂಬ ಅವನ ಮೇಲೆ ಇತ್ತು. ಇದೆಲ್ಲ ಪ್ರೋತ್ಸಾಹದಿಂದ ಅವನಾಗಿಯೇ ಸಂಗೀತದಲ್ಲಿ ಒಲವು ತೋರಿಸಿ ಮುಂದಕ್ಕೆ ಸಂಗೀತ ಅಭ್ಯಾಸಕ್ಕೆ ಅವನ ಶಾಲೆಯ ಮುಖ್ಯೋಪಾಧ್ಯಾಯರ ಪ್ರೋತ್ಸಾಹದಿಂದ ಸಂಗೀತ ಕಲೀಲಿಕ್ಕೆ ಶುರು ಮಾಡಿದ.
ಚೇತನ್ ಹೊಳ್ಳ ಮತ್ತು ಕೀರ್ತನ್ ಹೊಳ್ಳ. ಕೀರ್ತನ್ ಹೊಳ್ಳ ಸಣ್ಣದಿರುವಾಗಿ ಭಾಳ ತುಂಟ ಆಗಿದ್ದ. ಅವನು ಇದನ್ನು ಎಲ್ಲರೂ ಪೋಖ್ರಿಯಾಗಿ ತುಂಬ ತುಂಟ ಹುಡುಗ ಅವನು. ಅವನಿಗೆ ಒಂದು 5ನೇ ಕ್ಲಾಸಲ್ಲಿ ನಾನು ಸಂಗೀತವನ್ನು ಕಲಿ ಅಂತ ಹೇಳ್ತಾ ಇದ್ದೆ. ಆದರೆ ಅವನು ಆವಾಗ ಸಂಗೀತವನ್ನು ಯಾವುದನ್ನು ಕಲಿಯದೆ ನನಗೆ ಸಂಗೀತವೇ ಬೇಡ ಅಂತ ಹೇಳಿಕೊಂಡು ಅದರ 6ನೇ ಕ್ಲಾಸಿಂದಂತ ತಬಲಾ ಆರ್ಟಿಸ್ಟ್ ಆಗಿಬಿಟ್ಟ. ಆದರೆ ಅವನು ಮತ್ತೆ ಒಂದು 9ನೇ ಕ್ಲಾಸಲ್ಲಿ ಬೇಕಿದ್ದರೆ ಶಾಲೆ HM ನನ್ನನ್ನೆಲ್ಲ ಕರೆದು ಇವನು ಸಂಗೀತ ಕಲಿಬೇಕು ನಿಮ್ಮ ಮಗ ಅಂತೇಳಿ ಆವತ್ತೇ ಸಾಯಂಕಾಲ ಅವನು ಮನೆಗೆ ಬಂದು ನನಗೆ ಸಂಗೀತದ ಗುರುಗಳನ್ನು ಹುಡುಕು ನೀನು ಅಂತ ಹೇಳ್ಕೊಂಡು ಆವತ್ತಿಂದ ಅವನು ಸಂಗೀತ ಅಭ್ಯಾಸವನ್ನು ಪ್ರಾರಂಭ ಮಾಡಿದ್ದ. ಹಾಗೆ 1 ವರ್ಷ ಕರ್ನಾಟಿಕ್ ಸಂಗೀತ ಕಲಿತ. ಆಮೇಲೆ ಅದು ಇದಾಗದೆ ನನಗೆ ಇದು ಹಿಂದೂಸ್ತಾನಿ ಸಂಗೀತ ಬೇಕು ಅಂತ ಹೇಳಿದ್ದ. ಹಾಗೆ ಹಿಂದೂಸ್ತಾನಿ ಸಂಗೀತವನ್ನು KM ದಾಸ್ ಅಂತ ಗುರುಗಳು ಒಳ್ಳೆಯವರು ಸಿಕ್ಕಿದ್ರು. ಅವರ ಮುಖಾಂತರ ಅವನು ಕಲಿತಾ ಇದ್ದ. ನಾನು 6ನೇ ಕ್ಲಾಸಲ್ಲಿರುವಾಗ ಒಂದು ಫಿಲ್ಮ್ ಸಾಂಗನ್ನು ಹಾಡಿದ್ದೆ. ಆ್ಯಂಡ್ 7th ಸ್ಟ್ಯಾಂಡರ್ಡ್ ಬರುವಾಗ ಒಂದು ಭಾವಗೀತೆ ಹಾಡಿದ್ದೆ. ಅದರಲ್ಲಿ ನನಗೆ ಒಂದು ಫಸ್ಟ್ ಪ್ರೈಸ್ ಸಿಕ್ಕಿತ್ತು ಕ್ಲಾಸಲ್ಲಿ ಸ್ಕೂಲಲ್ಲಿ. ಅಟ್ ದ್ಯಾಟ್ ಟೈಮ್ ನನ್ನ HM ಉಷಾ ಬಲ್ಲಾಲ್ ಅವರು ಬಂದು ನನಗೆ ಹೇಳಿದರು ಎಂತಂದರೆ ನಿಂಗೆ ಇಷ್ಟು ಒಳ್ಳೆ ವಾಯ್ಸ್ ಇದೆ, ಯಾಕೆ ನೀನು ಯೂಸ್ ಮಾಡೋದಿಲ್ಲ ಹೀಗೆ ಅಂತ, ಪ್ಲೀಸ್ ಸಂಗೀತ ಕ್ಲಾಸಿಗೆಲ್ಲ ಹೋಗು, ಅಲ್ಲೆಲ್ಲ ಹೋಗಿ, ಇಲ್ಲದ್ರೆ ನಿಮಗೆ ವಾಯ್ಸ್ ಕಳ್ಕೊಳ್ತಿ ಅಂತ ಹೇಳಿದರು. ಅಟ್ ದ್ಯಾಟ್ ಟೈಮ್ ನಾನು ಅಮ್ಮನ ಹತ್ರ ಡೈರೆಕ್ಟ್ ಬಂದೆ. ಅಮ್ಮ ನನಗೊಂದು ಕ್ಲಾಸಿಕಲ್ ಸಾಂಗ್ ಅಥವಾ ಹಿಂದೂಸ್ತಾನಿ ಅಥವಾ ಕರ್ನಾಟಕ ಯಾವ್ದಾರಾಗಲಿ ಒಂದು ಸೇರಬೇಕು ಅಂತ ಹೇಳಿ. ಟೈಮ್ ಆಯಿತು ಅಮ್ಮ ಹೋಗೋದು. ನಾನು ಮೊದಲಂದರೆ 5th ಸ್ಟ್ಯಾಂಡರ್ಡಲ್ಲೇ ನನಗೆ ಹೇಳಿದ್ದು. ಆ ಟೈಮ್ ನಾನು ಹೋಗಲಿಲ್ಲ. ಅವ್ರು ಹೇಳಿದ ಕಾರಣ ನಾನು ಅಲ್ಲಿಂದನೇ ಓಡಿದೆ ಅಮ್ಮನ ಹತ್ರ ಹೋಗಿ ಎಲ್ಲ ಹೇಳಿದೆ ಹೀಗೆ ಅಂತೇಳಿ. ಅಟ್ ದ್ಯಾಟ್ ಟೈಮ್ ಅಮ್ಮ ಒಂದು ಫಸ್ಟಿಗೆ ಕರ್ನಾಟಕ ಕಲ್ತಿದ್ದೆ 1 ವರ್ಷನ. ನಂಗೆ ಸ್ವಲ್ಪ ಇರಲಿಲ್ಲ. ಒಂದು ಕರ್ನಾಟಕ ಕಲ್ತ ಮೇಲೆ ನಂಗೆ ಹಿಂದೂಸ್ತಾನಿ ಹೋಗುವಂತ ತುಂಬ ಇಷ್ಟ ಆಯಿತು. ಒಂದು ರೀತಿ ಸಡನ್ ನಮ್ಮ ಸರ್ ಹತ್ರ ಬಂದು ನಾನು 10th ಇದ್ದೆ. ಹೌದು, 10th ಅವ್ರ ಹತ್ರ ಕಲ್ತ ಮೇಲೆ ನಾನು ಫಸ್ಟ್ ಹಿಂದೂಸ್ತಾನಿ ಪ್ರೋಗ್ರಾಮ್ ಕೊಟ್ಟದ್ದು ನನ್ನ ಸ್ಕೂಲ್ ಡೇಯಲ್ಲಿ ನಾನು ಕೊಟ್ಟು ತುಂಬ ಹೊಗಳಿಕೆ ತಂದಿದ್ದೇನೆ ಅಲ್ಲಿ. ಆ್ಯಂಡ್ ಕೆಲವು ಕಾಂಪಿಟೇಷನ್ಸ್ ಎಲ್ಲ ಅಲ್ಲಿ ಹೋಗಿದ್ದೇನೆ. 6ನೇ ತರಗತಿಯಲ್ಲಿ ಮೊದಲ ಹಾಡಿಗೆ ಮೊದಲ ಪ್ರಶಸ್ತಿ. ಅಲ್ಲಿಂದ ಮುಂದೆ ಸಂಗೀತದ ಒಡನಾಟ ಎಲ್ಲಿಯವರೆಗೂ ಇದೆ, ಮುಂದೆಯೂ ಇರುತ್ತೆ ಅಂತಾರೆ ಈ ಕೀತು. ಶಾರದಾ PU ಕಾಲೇಜ್ PUCಯನ್ನು ಕಂಪ್ಲೀಟ್ ಮಾಡಿದ್ದೆ. ಅಲ್ಲಿ ಒಂದು ಪ್ರೇಯರ್ ಸಾಂಗ್ ಹಾಡಿ ನಮ್ಮ ಡಾಕ್ಟರ್ ಲೀಲಾಪದೇವರು ಅವ್ರು ನಮ್ಮ ಪ್ರಿನ್ಸಿಪಲ್ ಆಗಿದ್ದರು ಅವತ್ತು. ಅವರು ಫುಲ್ ಇಂಪ್ರೆಸ್ ಆದರು ನನ್ನ ವಾಯ್ಸ್ ಕೇಳಿ. ಅಟ್ ದ್ಯಾಟ್ ಟೈಮ್ ಅವ್ರು ಹೇಳಿದ್ರು ನೀನು ಎಂತ ಹಿಂದೂಸ್ತಾನಿ ಎಲ್ಲ ಕಲಿತಿದ್ದೆ ಇಲ್ವಾ ಅಂತ. ಆಗ ನಾನು ಹೇಳಿದೆ ಹೌದು ಕಲಿತಿದ್ದೇನೆ ಅಂತ. ನೆಕ್ಸ್ಟ್ ಅದೇ ದಿವಸ ನಂಗೆ ಒಂದು ಕಾಂಪಿಟೇಷನ್ ಇತ್ತು ಅಲ್ಲಿ ಕಾಲೇಜಲ್ಲಿ ಕ್ಲಾಸಿಕಲ್ ಸಾಂಗ್. ಅಲ್ಲಿ ಹಾಡಿ ಅವರು ತುಂಬ ಖುಷಿ ಆಯಿತು, ಅವ್ರಿಗೆ ತುಂಬ ಖುಷಿ ಆಯಿತು ಹಾಗೆ. ಆ್ಯಂಡ್ ಅಲ್ಲಿ ನನಗೆ ಕಾಲೇಜ್ ಡೇಯಲ್ಲಿ ಸಹ ತುಂಬ ಇಂಪ್ರೆಷನ್ ಬಂತು, ಎಲ್ಲರಿಗೂ ಖುಷಿ ಆಯಿತು ನನ್ನ ಮೇಲೆ. ಮತ್ತು ನಾನು ಅಲ್ಲಿ ಫಿಲ್ಮ್ ಸಾಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೆ ಹಾಡಲಿಕ್ಕೆ ಫಸ್ಟ್ PUCಯಲ್ಲೇ. ಆಗಲೇ ತುಂಬ ಎಲ್ಲರಿಗೂ ಖುಷಿ ಆಯಿತು ತುಂಬ. ಅಟ್ ದ್ಯಾಟ್ ಟೈಮ್ ಅವ್ರು ಹೇಳಿದ್ರು ನೀನು ಇನ್ನೂ ಹಾಡು ಅಂತೇಳಿ. ಸೊ ಹಾಡು ಬಿಡಬೇಡ ಅಂತ ನಂಗೆ ತುಂಬ ಜನ ಹೇಳಿದರು. ಸೊ ನಾನಿನ್ನೂ ಬಿಡೋದು ಸಹ ಇಲ್ಲ. ಅವಕಾಶಗಳನ್ನ ಸದ್ಬಳಕೆ ಮಾಡಿಕೊಳ್ಳುವ ಕಲೆಯನ್ನ ಅರಿತಿರುವ ಕೀರ್ತನ್ ಸೂಪರ್ ಸಿಂಗರ್ ವೇದಿಕೆಯಲ್ಲಿ ತಾನು ಕಲಿತ ವಿದ್ಯೆಯ ಸಾರ್ಥಕತೆಯನ್ನ ಪಡೆದುಕೊಳ್ತಾರಾ? ಇಷ್ಟರ ತನಕ ನಾನು ಸಂಗೀತದಲ್ಲಿ ಏನು ಕಲ್ತಿದ್ದೀನಿ, ನನ್ನ ಪ್ರತಿಭೆಯನ್ನೊಂದು ಹೊರತೋರಿಸಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಬೇಕಿತ್ತು. ಆದರೆ ಅದೀಗ ಸಿಕ್ಕಿದೆ. ಆ್ಯಂಡ್ ಈಗ ಬೆಂಗಳೂರಲ್ಲಿ ತುಂಬ ಪ್ರೋಗ್ರಾಮ್ಸ್ ನಡೀತಾ ಇರ್ತದೆ. ನನಗೂ ಹೋಗುವಂಥ ಆಸೆ ಇರುತ್ತದೆ. ಬಟ್ ಏನು ಮಾಡಲಿ, ಮನೆಯಲ್ಲೆಲ್ಲ ಕೆಲಸ ಅಂತ ಅಪ್ಪ ಅಮ್ಮ ತುಂಬ ಕೆಲಸ ಮಾಡುತ್ತಾರೆ. ಆ್ಯಂಡ್ ನನಗೆ ಹೋಗಲಿಕ್ಕೆ ಟೈಮ್ ಸಿಗೋದಿಲ್ಲ, ಯಾಕಂದರೆ ಎಕ್ಸಾಮ್ಸ್ ತುಂಬ ಲೀಜರ್ ಟೈಮ್ಸ್ ಸಿಗೋದಿಲ್ಲ ನನಗೆ. ಬಟ್ ಈಗ ಸಿಕ್ಕಿದೆ. ಇಲ್ಲಿ ನಮ್ಮ ಕರಾವಳಿಯಲ್ಲಿ ನಮ್ಮ ಸೂಪರ್ ಸಿಂಗರ್ ಎಂಬ ಒಂದು ಒಳ್ಳೆಯ ವೇದಿಕೆ ನನಗೆ ಸಿಕ್ಕಿದೆ. ಅಲ್ಲಿ ತುಂಬ ಟ್ಯಾಲೆಂಟ್ಸ್, ಎಲ್ಲ ರೀತಿಯ ಪ್ರೊಫೆಷ್ನಲ್ ಸಿಂಗರ್ಸ್ ಎಲ್ಲ ಬಂದಿದ್ದಾರೆ. ಆ್ಯಂಡ್ ಅವರೊಟ್ಟಿಗೆ ನಾನು ಸಹ ಒಂದು ಪಾಲ್ಗೊಳ್ಳಲಿದ್ದೇನೆ. ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್ ಏನಾಗ್ತದೆ ನೋಡುವ ಅಂತ.
ವೆರಿ ನೈಸ್. ರೆಡಿನಾ ಸರ್ ನೀವು Yes, ಹಾಡಕ್ಕೆ? yes. ಹಿಂದಿನ ಕನ್ನಡ ಹಾಡ್ತೀರಾ? ಹಿಂದಿ. ಆಲ್ ದಿ ಬೆಸ್ಟ್. प्रीत की लत मोह ऐसी लागी, हो गई मैं मतवारी, भले भले जाऊं अपने पिया को, है मैं जाऊं वारी वारी, मोह सुध बुध ना रही तन मन की, ये तो जागे दुनिया सारी, बेबस और लाचार फिरूं मैं, हारी मैं दिल हारी, हारी मैं दिल हारी, तेरे नाम से जी लूं, तेरे नाम से मर जाऊं. ಎಸ್ ಕೀರ್ತನ್, ತುಂಬ ಚೆನ್ನಾಗಿ ಹಾಡಿದ್ರಿ. ಎಕ್ಸ್ಟ್ರಾರ್ಡಿನರಿ ಸಿಂಗಿಂಗ್, ನೋ ಡೌಟ್ಸ್. ಬಾಲಿವುಡ್ಡಲ್ಲಿ ಸೂಫಿ ಸಿಂಗರ್ಸ್ಗಳೆಲ್ಲ ಹೇಗೆಲ್ಲ ಹಾಡ್ತಾರೆ ಅದೇ ಥರ ಹಾಡಿದ್ರಿ. ವೆರಿ ನೈಸ್, ವೆಲ್ ಡನ್. ಬನ್ನಿ ಇಲ್ಲಿ. ಓನ್ಲಿ 2 ಲೈನ್ಸ್ ಬರೋದು. ಲಕ್ ಚಿಕ್ಕ ಲಕ್ ಚಿಕ್ಕ ಚಿಕ್ಕ ಲಕ್ ಲಕ್ ಹಾಂ ಲಕ್ ಚಿಕ್ಕ ಲಕ್ ಚಿಕ್ಕ ಚಿಕ್ಕ ಲಕ್ ಲಕ್ ಛ ಲಕ್ ಚಿಕ್ಕ ಲಕ್ ಚಿಕ್ಕ ಚಿಕ್ಕ ಲಕ್ ಚಿಕ್ಕ ಹಾಂ ಲಕ್ ಚಿಕ್ಕ ಲಕ್ ಚಿಕ್ಕ ಚಿಕ್ಕ ಲಕ್ ಚಿಕ್ಕ ಬೇಟೋ ಮೇ ಮಾನ್ ತಲೆ ಕಿದಾನೆ ಮೋಸಿ ಮಾಯಿ ಇದಲೆ ಕಿದಾನೆ ಮೋಸಿ ಮಾಯಿ ಜಲ ಕೂಚುಕೋ ಹವಾ ಹವಾಯಿ ಹವಾ ಹವಾಯಿ. ಹಿಂದಿ ಬರಲ್ಲ. ಎನ್ನ ಪಾಲುಗುಂದೆ ಆಯನಿ ನನ್ನ ಸೃಷ್ಟಿ ಮಲ್ತೆನ, ನಿನ್ನ ದೃಷ್ಟಿ ಬೂರ್ದು ಪಂಡು ಒಂಜಿ ಬೊಟ್ಟು ದೀತೆನ. ಎನ್ನ ಪಾಲುಗುಂದೆ ಆಯನಿ ನನ್ನ ಸೃಷ್ಟಿ ಮಲ್ತೆನ, ನಿನ್ನ ದೃಷ್ಟಿ ಬೂರ್ದು ಪಂಡು ಒಂಜಿ ಬೊಟ್ಟು ದೀತೆನ. ಎನ ನಿನ್ನ ಓಡಿ ಪಂದು ಆಯ ಸುರುಟೆ ಬರೆತೆನ, ನಮ್ಮ ಮದಿಮೆ ದಿನನು ಮಾತ್ರ ದಾಯ ಗುಟ್ಟು ಮಲ್ತೆನ. ಇನಿದಾನ ನನತ ದಿನತ ಕನತ ನೆನ್ಪು ಸಾರ. ಥ್ಯಾಂಕ್ ಯು. ನೀವು ತುಂಬ ದೂರದಿಂದ ಬಂದಿರ್ತೀರಾ, ಕಾಂಪಿಟೇಷನ್ ಎಷ್ಟೋ ತಿಂಗಳುಗಳಿಂದ ಕಾಯ್ಕೊಂಡಿರ್ತೀರಾ. ಬಟ್ ಇವತ್ತು ಒಂದು ಅವಕಾಶ ಸಿಕ್ತು ನಿಮಗೆ. ನಿಮ್ಮ ಎಬಿಲಿಟಿ ಪ್ರಕಾರ ಮಾಡಿದ್ರಿ. ಕೆಲವರೆಲ್ಲ ಚೆನ್ನಾಗಿ ಮಾಡಿದ್ರು, ಕೆಲವರು ಅಭ್ಯಾಸ ಮಾಡಿಲ್ಲ. ಇಂಥ ಒಂದು ಒಳ್ಳೆ ವೇದಿಕೆ ಮೇಲೆ ಬರುವ ಸ್ವಲ್ಪ ಪ್ರಿಪರೇಷನ್ ಬೇಕಾಗಿರುತ್ತೆ. ಇವತ್ತು ನೀವು ಡಿಸ್ಕ್ವಾಲಿಫೈ ಆಗಿಂತ ಖಂಡಿತ ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ಎವ್ರಿ ಫೇಲ್ಯೂರ್ ಇಸ್ ಅ ಸ್ಟೆಪ್ ಸ್ಟೋನ್ ಫಾರ್ ಬೆಟರ್ ಫ್ಯೂಚರ್. ಇದರ ನಂತರ ಮುಂದೇನು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೀಸನ್ 1, 2, 3, 4 ಕಂಟಿನ್ಯೂ ಮಾಡ್ತಾ ಇರ್ತಾರೆ. ದಯವಿಟ್ಟು ಮುಂದಿನ ಸಲ ಪಾರ್ಟಿಸಿಪೇಟ್ ಮಾಡಿ. ಆಲ್ ದ ಬೆಸ್ಟ್. ಕರಾವಳಿಯ 55 ಸ್ಪರ್ಧಿಗಳು ನಮ್ಮ ಸೂಪರ್ ಸಿಂಗರ್ ವೇದಿಕೆಯ ಮೊದಲ ಸುತ್ತಿನಲ್ಲಿ